ಒಂದು ಮಳೆ ಬಂದ್ರೆ ಸಾಕು ನದಿಯಂತಾಗುತ್ತೆ ನಮ್ಮ ಮಂಗಳೂರು ನಗರದ ಪಂಪೆಲ್ ವೃತ್ತ. ಈ ಸಮಸ್ಯೆ ಬಗ್ಗೆ ದಿಶಾ ಸಭೆಯಲ್ಲಿ ಚರ್ಚೆ ನಡೆದಿದೆ. 7 ಕೋಟಿ ಅನುದಾನದ ನೂತನ ಡ್ರೈನೇಜ್ ಯೋಜನೆ ಪಾಲಿಕೆಯಿಂದ ಮಾಡಲಾಗಿದೆ. ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಮಳೆ ನೀರು ಸಂಪೂರ್ಣವಾಗಿ ಹರಿದು ಹೋಗಲಿದೆ ಎಂದು ಮನಪಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನರೇಶ್ ಮಾಹಿತಿಯನ್ನು ನೀಡಿದ್ದಾರೆ. ಅದು ಎಂಪಿ ಸರ್ ಒಂದು ಮೀಟಿಂಗ್ ಸರ್ಕಿಟೋದಲ್ಲಿ ಮೀಟಿಂಗ್ ಮಾಡಿದ್ರು ಸರ್. ಸೊ ಅದರ ಪ್ರಕಾರ ಒಂದು ಕಾನ್ಸೆಪ್ಟ್ ಪ್ಲಾನ್ ಒಂದು ರೆಡಿ ಮಾಡಿದ್ದೇವೆ ಸರ್. ಸುಮಾರು ಒಂದು 7 crores ಅಷ್ಟು ಲೈನ್ ಎಸ್ಟಿಮೇಟ್ ಆಗಿದೆ ಸರ್. ಅದೇ ಕಂಪ್ಲೀಟ್ ಲೈನ್ ಎಸ್ಟಿಮೇಟ್ ಆಗಿದೆ ಸರ್. ಸೊ ಫರ್ದರ್ ಡಿಟೇಲ್ ಎಸ್ಟಿಮೇಟ್ಸ್ ನಾವು ಸಬ್ಮಿಟ್ ಮಾಡ್ತೇವೆ ಸರ್. ಪಂಪಲ್ಲಿ ವಾಟರ್ ಲಾಗಿಂಗ್ ಇಶ್ಯೂ ಬಗ್ಗೆ ಸರ್. ಕಂಪ್ಲೀಟ್ ಇದು ವಾಟರ್ ಕಾಸ್ಟ್ ಏನಾಗ್ತದೆ ಸರ್, ನೀರು ಡ್ರೈನ್ ಔಟ್ ಆಗಲಿಕ್ಕೆ ಇದಿದೆ ಸರ್, ಸ್ಲೋಪ್ ಎಲ್ಲ ಸಿಗ್ತಾ ಇದೆ. ಅಷ್ಟೇ ನೆಕ್ಸ್ಟ್ ಇದು ನಾವು ಸಬ್ಮಿಟ್ ಮಾಡ್ತೀವಿ ಸರ್. ಹೀಗೆ ಮತ್ತೆ ಎನರ್ಜಿ ಸೇರಿಕೊಂಡು ಅಲ್ಲೊಂದು ವಾಟರ್ ಡ್ರೈನ್ ಔಟ್ ಸಿಸ್ಟಮ್ ಮಾಡಿದ್ದಾರೆ. ಸ್ವಲ್ಪ ಮತ್ತು ನೀವು ಕೂಡ ಫಾಲೋ ಅಪ್ ಮಾಡಿ ನೆಕ್ಸ್ಟ್ ಮಳೆಗೆ ಪುನಃ ಅದೇ ಕತೆ ಸರ್. ನೆಕ್ಸ್ಟ್ ಮಳೆಗೆ ಎಲ್ಲ ಏನು ಪ್ರಾಬ್ಲಮ್ ಆಗ್ತದೆ ಇರೋದನ್ನ ಈಗ ಎಸ್ಟಿಮೇಟ್ ಎಲ್ಲ ಮಾಡಿ ಕಾಮಗಾರಿ ಈಗ ಮಾಡ್ತೀವಿ ಸರ್. ಸ್ವಲ್ಪ ದೊಡ್ಡ